ಸಂಸ್ಕಾರ ಸಂಘಟನೆ ಸೇವೆಯ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಕರ್ನಾಟಕ ಇದರ ಮಂಗಳೂರು ವಲಯದ ವತಿಯಿಂದ ಶಿವರಾತ್ರಿಯ ಪ್ರಯುಕ್ತ ಭಾನುವಾರ ಬೆಳಗ್ಗೆ 5 ಗಂಟೆಗೆ ಸುಮಾರು 2500 ಯೋಗ ಬಂಧುಗಳಿಂದ ಯೋಗಾಸನ ಕದ್ರಿ ಶ್ರೀ ಮಂಜುನಾಥ ದೇವಸ್ಥಾನದ ಆವರಣದಲ್ಲಿ ನಡೆಯಲಿದೆ ಎಂದು ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯ ಜಿಲ್ಲಾ ಸಂಚಾಲಕ ಅಶೋಕ್ ಕುಮಾರ್ ಜೈನ್ ಹೇಳಿದರು. ಅವರು ಮಂಗಳೂರಿನಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿ, ಸಂಸ್ಕಾರ ಸಂಘಟನೆ ಸೇವೆಯ ಮೂಲಕ ಹೆಸರುವಾಸಿಯಾಗಿರುವ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಕರ್ನಾಟಕ ಇದರ ಮಂಗಳೂರು ವಲಯದ ವತಿಯಿಂದ ಶಿವರಾತ್ರಿಯ ಪ್ರಯುಕ್ತ ದಿನಾಂಕ 14ರಂದು ಭಾನುವಾರ ಬೆಳಗ್ಗೆ 5 ಗಂಟೆಗೆ ಸುಮಾರು 2500 ಯೋಗ ಬಂಧುಗಳಿಂದ ಯೋಗಾಸನವು ಕದ್ರಿ ಶ್ರೀ ಮಂಜುನಾಥ ದೇವಸ್ಥಾನದ ಆವರಣದಲ್ಲಿ ನಡೆಯಲಿದೆ ಎಂದು ಕಾರ್ಯಕ್ರಮದ ಕುರಿತು ಮಾಹಿತಿಯನ್ನ ನೀಡಿದರು. ಇವಾಗ ಪ್ರಸ್ತುತ ನಡೆಯುತ್ತಿರುವಂತಹ ಈ ಶಿವರಾತ್ರಿ ಪ್ರಯುಕ್ತ ಕದ್ರಿ ಮಂಜುನಾಥ ದೇವಸ್ಥಾನದ ಹೊರಾಂಗಣದಲ್ಲಿ ಇದೇ ಬರುವ ಭಾನುವಾರ 14ನೇ ತಾರೀಕಿಗೆ ಬೆಳಿಗ್ಗೆ 5 ಗಂಟೆಯಿಂದ 7 ಗಂಟೆವರೆಗೆ ಸಾಮೂಹಿಕ ಶಿವ ನಮಸ್ಕಾರವನ್ನ ಸಮಾಜದ ಎಲ್ಲ ಬಾಂಧವರನ್ನು ಜೋಡಿಸಿಕೊಂಡು ಮಾಡುವಂತ ಒಂದು ಚಿಂತನೆಯನ್ನು ಮಾಡಿದ್ದೇವೆ. ಕಳೆದ 3-4 ವರ್ಷಗಳಿಂದ ಈ ಶಿವ ನಮಸ್ಕಾರ ಮಾಡ್ತಾ ಇದ್ದೇವೆ. ಈ ಶಿವ ನಮಸ್ಕಾರದ ಉದ್ದೇಶ ಏನು ಅಂತ ಹೇಳಿದ್ರೆ, ಈ ಶಿವರಾತ್ರಿಯ ಸಂದರ್ಭದಲ್ಲಿ ಆ ಶಿವರಾತ್ರಿಯ ಮಹತ್ವವನ್ನು ತಿಳಿಸಿಕೊಳ್ಳುವ ಮೂಲಕ ಯೋಗದ ಮೂಲಕ ಬೇರೆ ಬೇರೆ ಆಸನಗಳನ್ನು ಸೇರಿಸಿಕೊಂಡು ಒಂದು ಶಿವ ನಮಸ್ಕಾರ ಅಂತೇಳಿ ಒಂದು ಬಾರಿ ಶಿವ ನಮಸ್ಕಾರವನ್ನು ಒಂದು ರೌಂಡ್ ಮಾಡುವಾಗ 33 ಬಾರಿ ಓಂ ನಮಃ ಶಿವಾಯ ಅಂತ ಪಠನೆ ಮಾಡ್ತೇವೆ. ಈ ಸಂದರ್ಭ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯ ಪ್ರಾಂತ ಸಂಯೋಜಕರಾದ ರವೀಶ್, ಯೋಗಾಸನ ಕಾರ್ಯಕ್ರಮದ ಸಂಯೋಜಕರಾದ ಕನಕ, ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯ ಚಿಕ್ಕಮಗಳೂರು, ಮಂಗಳೂರು, ಉಡುಪಿಯ ಸಂಚಾಲಕರಾದ ಗೋಕುಲ್ ಉಪಸ್ಥಿತರಿದ್ದರು.